ಶ್ರೀ ವಿಠಲ್ ಶೆಟ್ಟಿ ಫೌಂಡೇಶನ್ ಅರ್ಪಿಸುವ ಖುಷಿ ಫಿಲ್ಮ್ಸ್ ಬ್ಯಾನರ್ನಡಿಯಲ್ಲಿ ರಾಜನ್ ರಾಕೇಶ್ ಶೆಟ್ಟಿ ನಿರ್ಮಾಣದ ಅಶ್ವಿನಿ ಶೆಟ್ಟಿ ನಿರ್ದೇಶನದ ಪೋಸ್ಟರ್ ತುಳು ಚಿತ್ರದ ಟೈಟಲ್ ಲಾಂಚ್ ಕಾರ್ಯಕ್ರಮ ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಕೋಸ್ಟಲ್ ವುಡ್ನಲ್ಲಿ ಭಾರೀ ಕುತೂಹಲ ಮೂಡಿಸಿರುವ ಸಿನಿಮಾವೊಂದು ಸದ್ಯದಲ್ಲೇ ಮೂಡಿಬರಲಿದೆ. ಶ್ರೀ ವಿಠಲ್ ಶೆಟ್ಟಿ ಫೌಂಡೇಶನ್ ಅರ್ಪಿಸುವ ಖುಷಿ ಫಿಲ್ಮ್ಸ್ ಬ್ಯಾನರ್ನಡಿಯಲ್ಲಿ ರಾಜನ್ ರಾಕೇಶ್ ಶೆಟ್ಟಿ ನಿರ್ಮಾಣದ ಅಶ್ವಿನಿ ಶೆಟ್ಟಿ ನಿರ್ದೇಶನದ ಪೋಸ್ಟರ್ ತುಳು ಚಿತ್ರದ ಟೈಟಲ್ ಲಾಂಚ್ ಆಗಿದೆ. ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪೋಸ್ಟರ್ ತುಳು ಚಿತ್ರದ ಟೈಟಲ್ ಬಿಡುಗಡೆಗೊಂಡಿತ್ತು. ಇನ್ನು ಮಾಜಿ ಎಂಎಲ್ಸಿ ಐವನ್ ಡಿಸೋಜಾ, ಚಲನಚಿತ್ರ ನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ ಟೈಟಲ್ ಲಾಂಚ್ ಮಾಡಿದ್ರು. ಪೋಸ್ಟರ್ ಬಿಡುಗಡೆ ಫಿಲ್ಮದ ಪುದರ್ಲ ಪೋಸ್ಟರ್ ಅಂಥದ್ದು ಏಪಲ ರಾಕೇಶ್ ಶೆಟ್ಟರ್ನ ಥಿಂಕಿಂಗೇ ಹೆಚ್ಚ. ದರ್ ಶುಡ್ ಬಿ ಓನ್ಲಿ ಒನ್, ಶುಡ್ ನಾಟ್ ಬಿ ಟ್ಯಾಕ್ಸ್ ಅದರ್ಸ್ ಆ್ಯಂಡ್ ದರ್ ವಿಲ್ ಬಿ ಡಿಫರೆನ್ಸ್ ಅಂಚ ಆರ್ನ ಬೊಕ್ಕ ಅರ್ಜುನ್ ಬೋಳ ಬೊಕ್ಕಲ ಪೂರ ಥಿಂಕಿಂಗ್ ದಾದ ಪಂಡ ಸಮಾಜೋಪೇನಿ ಎಡ್ಡೆ ಕ್ವಾಲಿಟಿದ ಒಂದು ಫಿಲ್ಮನ್ನು ಕೊರೋಡು ಪಡ್ಕೊಂಡು ಥಿಂಕಿಂಗ್ ಬೊಕ್ಕ ಎಂಕು ಗೊತ್ತಿತ್ಲಕ್ಕೆ ರಾಕೇಶ್ ಶೆಟ್ಟರಿಗೆ ಫಿಲಿಮ್ ಮಲ್ತದೇ ದಾಲ ಅವಡೊಂದು ಇಚ್ಚಿ ಆನ ಉದ್ದೇಶ ದುಮ್ಮು ಬರ್ಪು ಕಲಾಕಾರರು ಏರುಲ್ಲೇರಿ, ದುಮ್ಮು ಬರ್ಪುನ ಆ್ಯಕ್ಟರ್ಸ್ ಏರುಲ್ಲೇರಿ, ಅಕಲೆ ಕುಂಜ ಅವಕಾಶ ಕೊರ್ಪುನಲ್ಲ ಅನ್ನ ಉದ್ದೇಶ. ಯಾನ್ ಒಂದು 25 ಮೂವಿ ಕೂತರು, ಪ್ರತಿ ಮೂವಿಲ 1 hour ಅದರ್ವೇ ಐಕ್ ಮೀರಿನೇ ಮೂವಿಲು ಬೈತು ಐಕದ ಐತ ಒಂದಿಷ್ಟ ಒಂದು ಲೆವೆಲ್ ಹೈಯರ್ ಲೆವೆಲ್ ಬೈದಿನಂತಂದ್ರೆ ಕಿಂಜ ಲೆವೆಲ್. ಇನ್ನು ಪೋಸ್ಟರ್ ಚಿತ್ರದ ವಿಶೇಷತೆ ಅಂದ್ರೆ ಉದ್ಯಮಿ ರಾಕೇಶ್ ಶೆಟ್ಟಿಯವರ ಸುಪುತ್ರ ರಾಜನ್ ರಾಕೇಶ್ ಶೆಟ್ಟಿ ಚಿತ್ರದ ನಿರ್ಮಾಪಕರಾಗಿದ್ದು ಯಂಗೆಸ್ಟ್ ಪ್ರೊಡ್ಯೂಸರ್ ಆಫ್ ತುಳುನಾಡು ಎನ್ನುವ ಕೀರ್ತಿಗೆ ಪಾತ್ರರಾಗಲಿದ್ದಾರೆ. ಕಾನ್ಸೆಪ್ಟ್ ಆರೇನು ಕೊಂಚ ಡೈರೆಕ್ಷನ್ ಮಾಡ್ಕೊಂಡು ಒಂದು ಆಪರ್ಚುನಿಟಿ ಕೊಡ್ತಾರೆ. ಸೊ ನಿನ್ನ ಆ್ಯಕ್ಚುಲಿ ಥರ್ಡ್ ಫಿಲ್ಮ್, ಸೆಕೆಂಡ್ ಫಿಲ್ಮ್ ಕಮ್ಮಿಲ್ಲ ರಿಲೀಸ್ ಆಗ್ತದೆ. ಸೊ ಒಂದು ಸೆಕೆಂಡ್ ಫಿಲ್ಮ್ ಆಗ್ತದೆ. ಸೊ ನನ್ನ ಕಾನ್ಸೆಪ್ಟಿಗೆ ಯಾನ್ ಡೈರೆಕ್ಷನ್ ಮಾಡ್ತಿದ್ದೆ. ಸೊ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತದೆ. ಸೊ ಮನ ಆರು ಕೊಡ್ಲಂಚಿನ ಕಾನ್ಸೆಪ್ಟಿಗೆ ಅವೇನು ಮೆಡಿಕಲ್ನ ರೀಚ್ ಮಾಡ್ಕೊಳ್ಳಂಚಿನ ಎಲ್ಲ ಕೊಟ್ಟಿದ್ದು. ಸೊ ಮಾತಿರೆಗ್ಲ ಯಾನು ಈ ಮಂತಿನ ಫಿಲ್ಮ್ ಎಕ್ಸ್ಟ್ರಾ ಆರ್ಡರ್ ಮಾತಿರೆಗ್ಲ ಥ್ಯಾಂಕ್ ಯು. ಬೇರೆ ಡೈರೆಕ್ಷನ್ ಅಂತಂದರೆ ನಮ್ಮ ಮಿಸ್ಸಸ್ ಬೇರೆ ಒಂಜಿ ಸಪೋರ್ಟ್ ಅದು ಬ್ಯಾಕ್ ಬೋನ್ ಅದು ಯಾನು ಆ್ಯಪಲ್ ಒಪ್ಪುವೆ. ರಾಕೇಶ್ ಅನ್ನ ನಾವು ಒಂಜಿ ಕಾನ್ಸೆಪ್ಟ್ ಒಂಜಿ ಎಟ್ಟೆ ರೀತಿಯ ಜನಗಳಿಗೆ ರೀಚ್ ಮಾಡ್ಕೊಡು ಬಂದಾರು ನಮ್ಮ ಮೀಟಿಂಗ್ ಪಾತ್ರ ಲೆಕ್ಕನೆ ಐದು ಜನಕ್ಕೆ ರೀಚ್ ಆಪನ ಒಂಜಿ ಕಾನ್ಸೆಪ್ಟ್ ಮಾಡ್ತಂದ್ರೆ DPC ಶೇಖರ್ ಎಂಕಲ್ನ ಸ್ಕ್ರಿಪ್ಟ್ ರೈಟರ್ ಅನ್ನೋಟಿಗೆ ಪುಲೊಂದು ಡಿಸ್ಕಸ್ ಮಾಡ್ತದೆ. ತುಳುನಾಡದ ಜನಗಳಿಗೆ ಮಸ್ತ್ ರೀಚ್ ಆಪ್ಲಕ್ಕೆ ಒಂಜಿ ಸಿನಿಮಾನ ರೆಡಿ ಮಾಡ್ತಂದ್ರೆ ಈಗ ಭಾರಿ ಖುಷಿದ ವಿಷಯದಾದ ಬಂದಾಗ ತುಳು ಚಿತ್ರರಂಗದ ಪ್ರಥಮ ಮಹಿಳಾ ನಿರ್ದೇಶಕ ಅಶ್ವಿನಿ ಅಂಚನೆ ಯಂಗೆಸ್ಟ್ ಪ್ರೊಡ್ಯೂಸರ್ ರಾಜನ್ ಶೆಟ್ಟಿ ಅವ್ರನ್ನೊಟ್ಟಿಗೆ ಹಾಕಲು ರಟ್ಟು ಕಾಂಬಿನೇಷನ್ ಸಿನಿಮಾ ಬರೋದು ಪೋಸ್ಟರ್ ಐನತ್ತು ಬೇಗ ತುಳುನಾಡದ ಜನತೆನೇ ಮನೋರಂಜಿಸರಿ ಸಿನಿಮಾ ಬರೋದು ಮಾತೆಲ್ಲ ಸಪೋರ್ಟ್ ಮಾಡ್ತಾರೆ. ಇನ್ನು ಪೋಸ್ಟರ್ ಚಿತ್ರಕ್ಕೆ ಅಶ್ವಿನಿ ಪ್ರಕಾಶ್ ಶೆಟ್ಟಿ ನಿರ್ದೇಶನ, DBC ಶೇಖರ್ ಸಾಹಿತ್ಯ, ಉದಯ್ ಬಳ್ಳಾಲ್ ಛಾಯಾಗ್ರಹಣ ಇರಲಿದೆ. ಉದ್ಯಮಿ ರಾಕೇಶ್ ಶೆಟ್ಟಿಯವರು ತುಳುನಾಡು ಮೂಲದ ಉದ್ಯಮಿಯಾಗಿದ್ದು ಈ ಹಿಂದೆ ಬಾಲಿವುಡ್ ಚಿತ್ರಗಳನ್ನ ನಿರ್ಮಾಣ ಮಾಡಿದ್ರು. ಇದೀಗ ತುಳು ಭಾಷೆಯ ಮೇಲಿನ ಪ್ರೀತಿಯಿಂದ ಹೊಸ ತುಳು ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ. ನಮಸ್ಕಾರ ಮಾತ್ರೆಗ್ಲ. ಫಸ್ಟ್ ಆಫ್ ಆಲ್ ಐ ವುಡ್ ಥ್ಯಾಂಕ್ ಐವನ್ ಡಿಸೋಜಾ ಸರ್ ಬರ್ತೀನಿ ಈಗಲ ಪೋಸ್ಟರ್ ಲಾಂಚ್ ಇದ್ದು. ದಿಸ್ ಈಸ್ ಅ ವೆರಿ ಡಿಫ್ರೆಂಟ್ ಕಾನ್ಸೆಪ್ಟ್. ಒಂಜಿ ಬೇರೆ ಕಾನ್ಸೆಪ್ಟ್ ಎಗ್ಲು ಮಲ್ದಿನಿ ಬಟ್ ಯು ವಿಲ್ ಸಿ ದ ಯಂಗೆಸ್ಟ್ ಪ್ರೊಡ್ಯೂಸರ್ ಆಫ್ ತುಳುನಾಡ್ ರಾಜನ್ ರಾಕೇಶ್ ಶೆಟ್ಟಿ ಈಸ್ ದಿ ಪ್ರೊಡ್ಯೂಸರ್ ಆಫ್ ದಿ ಮೂವಿ. ಅಂಚ ಅರೆನೆ ತಟ್ಟು ಕುಂತೊಂದುಲ್ಲೆ ಅರ್ಜುನ್ ಕಾಪಿಕಾಡ್, ಆಸ್ತಿಕ್ ಶೆಟ್ಟಿ, ವಿನೀತ್ ಮಾತೆರ್ ಪೂರ ಗೆಸ್ಟ್ ಬೈದಿರಿಗೆ ಮಾತೆಲ್ಲ ಥ್ಯಾಂಕ್ಸ್. ಫಿಲ್ಮ್ ವಿಷಯ ಪಂಡ ಯಾನು ಬ್ರೀಫ್ ದಾಲ ಪಂಡ ಈಗ ದಾಲ ಇಚ್ಚಿ ವಿ ಆರ್ ಇಂಟ್ರೊಡ್ಯೂಸಿಂಗ್ ಚೈತ್ರ ಶೆಟ್ಟಿ ಆಸ್ ಹೀರೋಯಿನ್ ಇನ್ ದಿಸ್ ಫಿಲ್ಮ್. ಚೈತ್ರ ಕಮ್, ಶಿ ಈಸ್ ದಿ ಹೀರೋಯಿನ್ ಆಫ್ ದಿ ಮೂವಿ and Arjun is executive producer of this. Ashwini is directing this movie. She has done movie before also. So this is a different concept. Let's see now. जो जनों के इंचा मुल्ता जनों के लेके एड्डे अपना फिल्म तो ना it depends upon the public level. जय शिव शक्ति, जय तुलु. ಕಾರ್ಯಕ್ರಮದಲ್ಲಿ ತುಳು ಚಿತ್ರರಂಗದ ನಟರಾದ ಅರ್ಜುನ್ ಕಾಪಿಕಾಡ್, ವಿನೀತ್, ಅನೂಪ್ ಸಾಗರ್, ಆಸ್ತಿಕ್ ಶೆಟ್ಟಿ, ಬಾಳಾ ಜಗನ್ನಾಥ್ ಶೆಟ್ಟಿ,
ಮೋಹನ್ ಕೊಪ್ಪಳ, ಮಂಜೂರೈ ಮೂಳೂರು ಉಪಸ್ಥಿತರಿದ್ದರು. ಕಾಂತಾರ ಚಿತ್ರದ ಮೂಲಕ ಸಿನಿ ರಸಿಕರ ಮನಗೆದ್ದ ಕರಾವಳಿ ಮೂಲದ ನಟರಾದ ಪ್ರಕಾಶ್ ತುಮಿನಾಡು, ಸನಿಲ್ ಗುರು ಪೋಸ್ಟರ್ ತುಳು ಚಿತ್ರಕ್ಕೆ ಶುಭ ಹಾರೈಸಿದ್ರು. ಅಶ್ವಿನಿ, ಕಂಗ್ರಾಚುಲೇಷನ್ ಒನ್ಸ್ ಅಗೇನ್ ರೆಡ್ನೆ ಸಿನಿಮಾ ಮಸ್ತ್ ಖುಷಿ ಆಪಣೆ ಒಟ್ಟಿಗೆ ನಾಟಕ ಮಾಡ್ಬೋದು ಇತ್ತ ಇಡೀ ರೆಡ್ನೆ ಸಿನಿಮಾ ನಿರ್ದೇಶನ ಮಾಡ್ತದೆ ರಂಚನೆ ಪ್ರಕಾಶ್ ಇರೆಗಳ ಕಂಗ್ರಾಚುಲೇಷನ್ಸ್ ಸರ್ ಮಸ್ತ್ ಪೆರ್ಮೆ ಈಗ ತುಳು ಸಿನಿಮಾಗೆ ಇದು ಮಲ್ಲ ಸಪೋರ್ಟ್ ಬಂದಲ್ಲಿ ಇನ್ನ ಸಪೋರ್ಟ್ ಕಡೆಮುಟ್ಟ ನಲ್ಲ ಮಸ್ತ್ ಸಿನಿಮಾ ಈಗಿನ ಮೂಡ್ದು ಬರೋಣ ಹಾರೈಕೆ ಮಾಡ್ತದಲ್ಲ ಅಂಚನೆ ಪ್ರಕಾಶ್ ಅಣ್ಣ ಸರ್ ಮಾತ್ರೆಗಳ ಸೌಮ್ಯರು ಈ ಸಿನಿಮಾ ಮಲ್ಲ ಸಕ್ಸಸ್ ಆವಡು ಗೊತ್ತಿದ್ದು ಈ ಕ್ಯೂರಿಯಾಸಿಟಿ ಅವನೊಂದು ಒಂಜಿ ಪಿರೋದ ಪೋಸ್ಟರ್ ಬಿಡ್ತೀವಿ ಇದ್ರದ ಪೋಸ್ಟರ್ ಯಾಕೆ ಬಿಡ್ಬೇಕು ಕಾತಂದು ಮೋನಿದ್ದು ಮೇ ಬಿ ಏನಾದ್ರು ಪೆರ್ಲೆ ಅವು ನಿರೀಕ್ಷೆ ಬಿಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಇಂಗ್ಲಿಗೆ ರಾಕೇಶ್ ಏಪಲ್ ಒಂದು ಎಡ್ಡೆ ಕಂಟೆಂಟ್ಗೆ ಏಪಲ್ ಸಪೋರ್ಟ್ ಮಾಡ್ತಾನೆ ಇಂಗ್ಲಿಗೆ ಪರ್ಸನಲಿ ಗೊತ್ತುಂಡು ಸೊ ಒಂದುಲ್ಲ ಒಂದು ಎಡ್ಡೆ ಕಂಟೆಂಟ್ ಆದಪ್ಪು ಬಂದಾನೆ 100% ಎಕ್ಸ್ಪೆಕ್ಟ್ ಮಾಡಿದೆ ಸೊ ಮೂಲ ಇತ್ತಿನಕ್ಕೆ ಮಾತ್ರೆಗಳ ಕಂಗ್ರಾಚುಲೇಷನ್ಸ್ ಪಂಡ ಅಶ್ವಿನಿ ಅದು ಪ್ರಕಾಶ್ ಅದು ಪಡಾರು ಮಸ್ತ್ ಟೈಮ್ ಹೊಡೆದು ಬಂಗ ಬರೋದುಲ್ಲಾರೆ ಆ್ಯಕ್ಚುಲಿ ಒಂದು ಎಡ್ಡೆ ಸಿನಿಮಾ ಮಾಡ್ಕೊಳಗೋಸ್ಕರ ಒಂದು ಈಗ ಬೆಸ್ಟ್ ಪ್ರಯತ್ನ ಅದು ಪಡಿ ಈ ಸಿನಿಮಾ ಸೊ ಡೆಫಿನೆಟ್ಲಿ ಅದು ಒಪ್ಪು ಒಂದು ಏನು ಇವಾಗ ಈ ಟೀಮ್ ದೊಡ್ಡ ಅಸೋಸಿಯೇಟ್ ಆಗ್ತೀನಿ ಈಗ ಮಾತ್ರೆಗಳ ಕಂಗ್ರಾಚುಲೇಷನ್ಸ್ ಇವಾಗ ಆಲ್ ದ ಬೆಸ್ಟ್ ಫಾರ್ ಪೋಸ್ಟರ್ಸ್. ಪೋಸ್ಟರ್ ತುಳು ಚಿತ್ರದ ಮೂಲಕ ತುಳು ಚಿತ್ರರಂಗಕ್ಕೆ ಯುವ ನಿರ್ಮಾಪಕ ಎಂಟ್ರಿಯಾಗಿದೆ. ಅದಲ್ಲದೆ ತುಳು ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ನಿರ್ದೇಶಕಿ ಆಗಿರುವುದು ಈ ಚಿತ್ರದ ಮತ್ತೊಂದು ಹೈಲೈಟ್ ಆಗಿದೆ. ಒಟ್ಟಿನಲ್ಲಿ ಕೋಸ್ಟಲ್ ವುಡ್ನಲ್ಲಿ ಭಾರೀ ಕುತೂಹಲ ಮೂಡಿಸಿರುವ ಪೋಸ್ಟರ್ ತುಳು ಚಿತ್ರದ ಟೈಟಲ್ ಲಾಂಚ್ ಆಗಿದ್ದು ಸಿನಿ ತಂಡ ಹಾಗೂ ಕಲಾಭಿಮಾನಿಗಳು ಭಾರೀ ಕುತೂಹಲದಿಂದ ಕಾತುರದಿಂದ ಕಾಯುತ್ತಿದ್ದಾರೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.